बोलो भारत माता की, बोलो भारत माता की, बोलो भारत माता की, वंदे वंदे बोलो ಭಾರತ್ ಮಾತಾ ಕಿ ಅನ್ನುವಂಥದ್ದು ಕಾಂಗ್ರೆಸ್ಸಿಗೆ ಇಡಿಸುವುದಿಲ್ಲ. ಅವರಿಗೆ ಇಡಿಸುವಂಥದ್ದು ಒಂದೇ ಶಬ್ದ, ಅದು ಪಾಕಿಸ್ತಾನ್ ಜಿಂದಾಬಾದ್ ಮಾತ್ರ. ಅದಕ್ಕೋಸ್ಕರ ಈ ದೇಶದ ಭಾರತ್ ಮಾತಾ ಕಿ ಜೈಗೆ ಜಯ ಆಗಬೇಕು. ಅಲ್ಲ, ಪಾಕಿಸ್ತಾನ ಹೇಳುವವರಿಗೆ ಈ ನೆಲದಲ್ಲಿ ಬದುಕುವ ಅವಕಾಶ ಉಂಟೋ ಇಲ್ವೋ ಅಂತ ತೋರಿಸುವಂತ ಕೆಲಸ ಈ ಬೆಳ್ತಂಗಡಿ ಕ್ಷೇತ್ರದಿಂದ ಪ್ರಾರಂಭ ಆಗಬೇಕು. ಅದಕ್ಕೋಸ್ಕರ ಬೋಲೋ ಭಾರತ್ ಮಾತಾ ಕಿ ಜೈಯನ್ನ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಬಂಧುಗಳೇ, ಇವತ್ತು ಬೆಳ್ತಂಗಡಿ ಇವತ್ತು ಬೆಳ್ತಂಗಡಿಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಂಟಕ ಇದ್ದಾಗೆ. ಬೆಳ್ತಂಗಡಿ ಎದ್ದರೆ ಸಿದ್ದರಾಮಯ್ಯನಿಗೂ ಮಲಗಲಿಕ್ಕೆ ಕಷ್ಟ, DK ಶಿವಕುಮಾರಿಗೂ ಮಲಗಲಿಕ್ಕೆ ಕಷ್ಟ, ಕಾಂಗ್ರೆಸ್ ಪಕ್ಷಕ್ಕೆ ತಲೆ ಎತ್ತಲಿಕ್ಕೂ ಕಷ್ಟ ಅನ್ನೋದನ್ನ ಬೆಳ್ತಂಗಡಿಯ ಕಾರ್ಯಕರ್ತರು ತೋರಿಸಿಕೊಡ್ತಾರೆ. ಇವತ್ತು ಬೆಳ್ತಂಗಡಿಯಲ್ಲಿ ನಡೆಯತಕ್ಕಂತಹ ದ್ವೇಷದ ರಾಜಕಾರಣ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಆಗಿಲ್ಲ. ಅದು ಮುಲ್ಕಿ ಮೂಡಬಿದ್ರೆ ಇರಬಹುದು, ಮಂಗಳೂರು ಉತ್ತರ ಇರಬಹುದು, ಮಂಗಳೂರು ದಕ್ಷಿಣ ಇರಬಹುದು, ಸುಳ್ಳೆ ಇರಬಹುದು, ಪುತ್ತೂರು ಇರಬಹುದು, ಬಂಟ್ವಾಳ ಇರಬಹುದು, ಎಲ್ಲಿ ಕೂಡ ಒಂದು ರಾಜಕೀಯ ದ್ವೇಷದ ರಾಜಕಾರಣ, ಒಬ್ಬ MLA ಮೇಲೆ FIR ದಾಖಲೆ ಮಾಡುವಂತದ್ದು ಬಹುಶಃ ಎಲ್ಲಿಯೂ ಇಲ್ಲ. ಅದು ಇಲ್ಲಿ ಪ್ರಾರಂಭ ಆಗಿದೆ. ಬಹುಶಃ ಇದು ಕಾಂಗ್ರೆಸ್ಸಿನ ಅವನತಿಗೆ ನಮ್ಮ ಶಾಸಕರ ಮೇಲೆ FIR ದಾಖಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ರಾಜ್ಯಕ್ಕೆ ತಿಳಿಸುವಂತ ಕೆಲಸ ಇವತ್ತಿನ ಪ್ರಾರಂಭ ಮಾಡಬೇಕು. ನಿಮ್ಗೊಂದು ನೆನಪಿರಲಿ, ಭಾರತೀಯ ಜನತಾ ಪಾರ್ಟಿಯ ತಳಿ ಯಾವುದು, ಕಾಂಗ್ರೆಸ್ಸಿನ ತಳಿ ಯಾವುದು? ಬಿಜೆಪಿಯ ತಳಿ ಹಿಂದುತ್ವ. ನಾವು ಹಿಂದುತ್ವದ ಗರ್ಭದಲ್ಲಿ ಹುಟ್ಟಿದಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಬ್ರಿಟಿಷರ ಗರ್ಭದಿಂದ ಹುಟ್ಟಿದಂತ ಪಕ್ಷ ಕಾಂಗ್ರೆಸ್. ಆದ ಕಾರಣವೇ ಅವರಿಗೆ ಪಾಕಿಸ್ತಾನ ಜಿಂದಾಬಾದ್ನ ಮೇಲೆ ಪ್ರೀತಿ. ಹಿಂದುತ್ವದ ಪಕ್ಷ ಆಗಿರತಕ್ಕಂಥ ಬಿಜೆಪಿಗೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಅದಕ್ಕೆ ಹತ್ತಿರವಾಗಿದೆ. ನಾವು ಇವತ್ತು ಯೋಚನೆ ಮಾಡ್ತೇವೆ, ಕಳೆದ ಚುನಾವಣೆಯಲ್ಲಿ ಇಲ್ಲಿ ಬೆಳ್ತಂಗಡಿಯಲ್ಲಿ ಜಾತಿ ರಾಜಕಾರಣ ಪ್ರಾರಂಭ ಮಾಡಿದ್ರು, ಕೋಮು ರಾಜಕಾರಣ ಪ್ರಾರಂಭ ಮಾಡಿದ್ರು. ಆದ್ರೆ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆ ನಮ್ಮ ಪಂಚವರ್ಣದ ತುಳುನಾಡಿನಲ್ಲಿ ಜಾತಿ ರಾಜಕಾರಣಕ್ಕಾಗಲಿ ಕೋಮು ರಾಜಕಾರಣಕ್ಕಾಗಲಿ ಜಾಗ ಇಲ್ಲ ಅನ್ನೋದನ್ನ ತೋರಿಸಿಕೊಟ್ಟಂತ ಒಂದು ಜಿಲ್ಲೆ ರಾಜ್ಯದಲ್ಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ. ಬಂಧುಗಳೇ, FIR ಹಾಕಿ ಒಬ್ಬ ಶಾಸಕರ ಬಾಯಿ ಮುಚ್ಚಿಸುವಂತ ಕೆಲಸ ಆಗಬಹುದು ಅನ್ನುವಂತಹ ಇಲ್ಲಿ ಮಲ್ಲೇಶ್ವರದಿಂದ ಇಲ್ಲಿಗೆ ಬಂದಂತಹ ಒಬ್ಬ ಕುವರ ಅವರಿಂದ ಆಗತ್ತೆ ಅನ್ನಿದ್ರೆ ಅದು ಅವರ ಭ್ರಮೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. 49 ವರ್ಷಗಳ ಹಿಂದೆ ಈ ದೇಶದ ಸಂವಿಧಾನವನ್ನ ಕತ್ತಲಲ್ಲಿಟ್ಟು ತುರ್ತು ಪರಿಸ್ಥಿತಿ ಹೇರಿದಂತ ಇಂದಿರಾ ಗಾಂಧಿ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾದ ಜನಸಂಘರಿತ್ತು. ಆ ಸುಮಾರು 1,40,000 ಜನ ನಮ್ಮ ಕಾರ್ಯಕರ್ತರನ್ನ ನಾಯಕರನ್ನೆಲ್ಲ ಜೈಲಿನಲ್ಲಿ ಹಾಕಿದ್ರು. ಸುಮಾರು 2 ವರ್ಷ ಜೈಲಿನಲ್ಲಿದ್ದರು. ಆದರೂ ಕೂಡ ನಮ್ಮ ಬಿಜೆಪಿಯ ನಾಯಕರ ಸ್ವರವಾಗಲಿ ಕಾರ್ಯಕರ್ತರ ಸ್ವರವಾಗಲಿ ಅದನ್ನು ಕಮರಿಲಿಕ್ಕೆ ಬಿಡ್ಲಿಲ್ಲ ಭಾರತೀಯ ಜನತಾ ಪಾರ್ಟಿ. ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ. ನಮ್ಮ ನಾಯಕರಾದ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಿದ್ದಾರೆ. ಇಂಥ ಕಾಲಘಟ್ಟದಲ್ಲಿ ನಮ್ಮ ಬೆಳ್ತಂಗಡಿಯ ಶಾಸಕರ ಸ್ವರವನ್ನ ನಿಲ್ಲಿಸ್ತೀವಿ, ಅವರನ್ನ ಜೈಲಿಗಟ್ಟುತ್ತೀವಿ ಅನ್ನುವಂತ ಈ ಕಾರ್ಯಕ್ರಮ ಇದೆಯಲ್ಲ, ಈಗ ಏನ್ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆಯಲ್ಲಿ ದೌರ್ಜನ್ಯ. ಬರೀ ನಮ್ಮ ಬಿಜೆಪಿಯ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಆಗ್ತದೆ. ಮೊನ್ನೆ ಬುಳಿಯಾರ್ನಲ್ಲಿ, ಮಂಗಳೂರು UT ನಮ್ಮ ಖಾದರ್ ಸ್ಪೀಕರ್ ಊರಿನಲ್ಲಿ ಹತ್ತಿರದಲ್ಲಿ ಬೊಡಿಯಾರ್ನಲ್ಲಿ 2 ಕಾರ್ಯಕರ್ತರು ಅವರು ಕಲ್ಲು ಬಿಸಾಡಲಿಲ್ಲ, ಯಾರಿಗೂ ಹೊಡಿಲಿಲ್ಲ, ಯಾರಿಗೂ ಬೈಲಿಲ್ಲ. ಬರೇ ಭಾರತ್ ಮಾತಾ ಕಿ ಜೈ ವಿಜಯೋತ್ಸವನ್ನ ಮಾಡಿ ಸ್ಕೂಟರ್ ನಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಹೋಗುವಾಗ ಬೆನ್ನಟ್ಟಿ ಚೂರಿ ಹಾಕಿ ಸಾಯುವಂತ ರೀತಿಯಲ್ಲಿ ಚೂರಿ ಹಾಕಿದ್ರಲ್ಲ. ಅದರ ಮುಖ್ಯ
ಅಪರಾಧಿಯನ್ನು ಇವತ್ತು ಕೂಡ ಪೊಲೀಸ್ನವರಿಗೆ ಬಂಧನ ಮಾಡ್ಲಿಕ್ಕೆ ಆಗಿಲ್ಲ. ಯಾಕೆ? ನಮ್ಮ ಯಾವ ಇಬ್ಬರು ಹುಡುಗರು ಸಿಕ್ಕಿದ್ರು ಮೊನ್ನೆ, ಅವ್ರ ಮೇಲೆ ಕೇಸ್ ಹಾಕಿದ್ರು, ಪಾಪ ಜೈಲಲ್ಲಿ ಇಟ್ಟಿದ್ರು. ಅವರ ಆ ಕೇಸಲ್ಲಿ ಇಲ್ಲದ ವ್ಯಕ್ತಿಗಳು. ದೇವರ ದಯೆಯಿಂದ ಅವರಿಗೆ ಜಾಮೀನು ಸಿಕ್ಕಿದೆ. ಹರೀಶ್ ಪೂಂಜರವರ ಹೋರಾಟ ಫಲ ಕೊಟ್ಟಿದೆ. ಧರ್ಮ ಗೆದ್ದಿದೆ, ನ್ಯಾಯ ಗೆದ್ದಿದೆ. ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಗೆ ಪೊಲೀಸರ ಮೇಲೆ ಯಾವ ರೀತಿಯ ದ್ವೇಷ ಇಲ್ಲ. ಯಾಕೆಂತ ಹೇಳಿದ್ರೆ ಸರ್ಕಾರ ನಿಮ್ಮನ್ನು ಮುಂದೆ ಕಳಿಸ್ತಾ ಇದೆ. ಆದರೆ ನೆನಪಿಟ್ಟುಕೊಳ್ಳಬೇಕು, ಜನ ನೆನಪಿಟ್ಟುಕೊಳ್ಳಬೇಕು. ಸಿದ್ದರಾಮಯ್ಯನವರೇ, ನಿಮ್ಮ ಕೈಗೆ ಜನ ಕೋಲು ಕೊಟ್ಟರು, ಅಧಿಕಾರದ ಕೋಲು ಕೊಟ್ಟರು. ಆದರೆ ಅದೇ ಕೋಲಿನಿಂದ ಮತದಾರರಿಗೆ ಹೊಡಿತಿದ್ರಲ್ಲ, ಈ ಬೆಲೆ ಏರಿಕೆ ಮುಖಾಂತರ ಕೊಟ್ಟ ಕೋಲಿನಿಂದ ಮತ್ತೆ ಹೊಡಿಸುವಂತ ಪ್ರಶ್ನೆ ನಮ್ಮ ಮತದಾರರಿಗೆ ಇವತ್ತು ಬಂದಿದೆ. ನೆನಪಿಟ್ಟುಕೊಳ್ಳಿ ಸಿದ್ದರಾಮಯ್ಯರೇ, ನೀವು ಬಹಳ ಚತುರ, ನನಗೆ ಗೊತ್ತಿದೆ, ಬಹಳ ಚತುರ. ಎಷ್ಟು ಹುಷಾರು ಅಂತ ಹೇಳಿದ್ರೆ, ಮೊನ್ನೆ ನಾನು ಕತೆ ಬಂದು ಓದಿದೆ. ಎಂತ ಚತುರ ಅಂತ ಹೇಳಿದ್ರೆ, ಒಬ್ಬ ಸಜ್ಜನ ಒಬ್ಬ ವ್ಯಕ್ತಿ ಇದ್ರು, ಅವರಿಗೆ 3 ಮಕ್ಕಳಿದ್ರು. ಒಬ್ಬ ಡಾಕ್ಟರ್, ಒಬ್ಬ ಇಂಜಿನಿಯರ್, ಮತ್ತೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್. ಈ ಸಜ್ಜನ ತಂದೆಗಾಯ್ತು, ಸಾಯುವ ಕಾಲಕ್ಕೆ ನನ್ನ ಮಕ್ಕಳು ಎಷ್ಟು ಹುಷಾರಿರ್ಬೋದು, ಹೇಗೆ ಇರ್ಬೋದು ಅಂತ ಒಂದು ಯೋಚನೆ ಮಾಡಬೇಕೋಸ್ಕರ ಒಂದು ಹೇಳಿದ, ನೋಡಿ ನಾನು ಸತ್ತರೆ ನನ್ನ ದೇಹದ ಮೇಲೆ ಎಲ್ಲರೂ 1 ಲಕ್ಷ ರೂಪಾಯಿ ಇಡಬೇಕು. ಹಾಗಾದ್ರೆ ನಿಮಗೆ ಕೊಂಡೋಗ್ಲಿಕ್ಕೆ, ಹೌದು ಅದು ನಾನು ನೀವು ಇಟ್ಟಿ, ನಾನು ಅದನ್ನು ಕೊಂಡೋಗ್ತೇನೆ ಅಂತ ಅಪ್ಪ ಹೇಳಿದ. ಅಪ್ಪನ ಮಾತನ್ನ ತಿರಸ್ಕಾರ ಮಾಡಲಿಕ್ಕೆ ಮಕ್ಕಳಿಗೆ ಆಗೇ ಇಲ್ಲ. ಅವನು ಹೇಳಿದಂತೆ ಸತ್ತ ಒಂದು ದಿವಸ. ಪಾಪ 3 ಜನ ಮಕ್ಕಳು ಬಂದ್ರು. ಡಾಕ್ಟ್ರು ಹೇಳಿದ್ರು, ನನ್ನ ಅಪ್ಪ 1 ಲಕ್ಷ ಕೊಡ್ಲಿಕ್ಕೆ ಹೇಳಿದಾನೆ, ನಾನು 1 ಲಕ್ಷ ಕೊಟ್ಟು ಅವನು 1 ಲಕ್ಷ ಹೆಣದ ಮೇಲೆ ಇಟ್ಟ. ಕೈ ಮುಗಿದ, ಕಣ್ಣೀರು ಹಾಕಿದ. ಅಪ್ಪ, ನೀವು ಹೇಳಿದಂತೆ ನಾನು ನನ್ನ ಕರ್ತವ್ಯವನ್ನು ಪಾಲಿಸಿ ಮಾಡಿದ್ದೇನೆ ಅಂತ 1 ಲಕ್ಷ ಕ್ಯಾಶ್ ಇಟ್ಟ, ನಗದು ಹಣ. 2ನೇ ಇಂಜಿನಿಯರ್ ಬಂದ, ಓ ನನ್ನ ಅಣ್ಣ ಡಾಕ್ಟರ್ ಇಟ್ಟಿದ್ದಾರೆ 1 ಲಕ್ಷ, ನಾನು ಕೂಡ ಅದೇ ರೀತಿ ಮಾಡಬೇಕು ಅಂತ ಕೇಳು ಆ ಲಕ್ಷ್ಮಿಗೆ ಕೈ ಮುಗಿದು 1 ಲಕ್ಷ ರೂಪಾಯಿ ಹಣದ ಮೇಲೆ ಇಟ್ಟು ಹೋದ. 3ನೇ ಬಂದ, ಚಾರ್ಟರ್ಡ್ ಅಕೌಂಟ್ ಅಲ್ಲಿ ಭಾರಿ ಹುಷಾರು, ನಮ್ಮ ಸಿದ್ದರಾಮಯ್ಯನಿಗೆ ಭಾರಿ ಹುಷಾರು. 14 ಫೈನಾನ್ಸ್ ಇದು ಎಂಥದ್ದು ಬಜೆಟ್ ಮಂಡನೆ ಮಾಡಿದಾರಲ್ಲ, ಅವರು ಬಂದರು, ನೋಡಿದ್ರು ಅಪ್ಪ ಹೇಳಿದ್ದಾನೆ 1 ಲಕ್ಷ ರೂಪಾಯಿ ಕೊಡಬೇಕು ಅಂತ. ಏನು ಮಾಡೋದು? ಬಂದು ನೋಡಿದ್ರೆ 2 ಲಕ್ಷ ರೂಪಾಯಿ ಉಂಟು. ಕಿಸೆ ಇನ್ನೊಂದು ಚೆಕ್ ಬುಕ್ ತಗೊಂಡ. ಆ ಚೆಕ್ ಬುಕ್ನಲ್ಲಿ 3 ಲಕ್ಷ ಅಂತ ಬರ್ತ. ಆ 3 ಲಕ್ಷದ ರೂಪಾಯಿನ ಅಲ್ಲಿಟ್ಟ, 2 ಲಕ್ಷ ಕ್ಯಾಶ್ ಅನ್ನ ಕಿಸಿಗಿಟ್ಟು ಹೋದ. ಯಾರು ಇವನು? ಸಿದ್ದರಾಮಯ್ಯ. ಅಂತ ಸಿದ್ದರಾಮಯ್ಯ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ. ಹೌದು. ಇನ್ನು ಈಗ ನಿಮ್ಗೆ ಗೊತ್ತಿರ್ಬೋದು, ಇವತ್ತು ನಮ್ಮ ರಾಜ್ಯ ದಿವಾಳಿ ಅಂತ ಸಾಗ್ತಾ ಇದೆ. ಸಿದ್ದರಾಮಯ್ಯ ಅಂದ್ರೆ ಕರ್ನಾಟಕದ ಒಬ್ಬ ಔರಂಗಜೇಬ. ನೀವು ನೋಡಿ, ನಿನ್ನೆ ನಾನು ನೋಡಿದೆ ಟಿವಿಯಲ್ಲಿ, ಅವರಿಗೆ ಕೇಸರಿ ಫ್ಲಾಗ್ ಟೊಪ್ಪಿಟ್ಟಾಗ ತೆಗೆದು ಬಿಸಾಡಿದ್ದಾರೆ, ಸಾಲ ಹಾಕಿದ್ದನ್ನು ಬಿಸಾಡಿದ್ದಾರೆ, ತಿಲಕ ಹಾಕಿದ್ದನ್ನು ಒರೆಸಿದ್ದಾರೆ. ಆದರೆ ನಿನ್ನೆ ಜಮೀರ್ ಖಾನ್ ಅವರನ್ನ ಕರ್ಕೊಂಡು ಮಸೀದಿಗೆ ಹೋದ. ಎಂತ ಮುಖದಲ್ಲಿ ನಗೆ. ಅವರು ಟೋಪಿ ಇಟ್ರು, ಆಹಾ ಹೇಳಿದ. ಸಾಲ ಹಾಕಿದ್ರು, ಆಹಾ ಹೇಳಿದ. ನಾಚಿಕೆ ಆಗಬೇಕು ನಿಮಗೆ. ನೀನೊಬ್ಬ ಹಿಂದೂ ಆಗಿ ನೀವು, ನನಗೆ ಅದು ಬೇಸರ ಇಲ್ಲ, ಟೊಪ್ಪಿ ಇಡು, ಸಾಲು ಇಡು, ಏನ್ ಬೇಕಾದ್ರೂ ಮಾಡಿ. ಆದರೆ ಕೇಸರಿ ಫ್ಲಾಗ್ ಇಟ್ಟಾಗ ನಿಮಗೆ ಯಾಕೆ ಅಷ್ಟು ಬೆಚ್ಚ ಆಗುದು? ಭಾರತ್ ಮಾತಾ ಕಿ ಜೈ ಹೇಳುವಾಗ ನಿಮಗೆ ಯಾಕೆ ನೆತ್ತರು ಬಿಸಿ ಆಗುದು? ಒಂದೇ ಮಾತರ ಹೇಳುವಾಗ ನಿಮಗೆ ಏನು ಕಸಿಬಿಸಿ ಆಗುವುದು? ಸಿದ್ದರಾಮಯ್ಯನವರೇ, ಕರ್ನಾಟಕದಲ್ಲಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತರು ಎಲ್ಲ ಕರ್ನಾಟಕದ ಕನ್ನಡಿಗರೇ. ನೀವು ಮುಸ್ಲಿಮನ್ ಪ್ರೀತಿ ಮಾಡಿ, ನಾವು ಮಾಡ್ತೀವಿ, ನಾವೇನು ಮುಸ್ಲಿಮರು. ಆದ್ರೆ ಒಂದು ಮಾತ್ರ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವ ಮುಸಲ್ಮಾನರಿಗೆ ನಾವು ಯಾವತ್ತೂ ಗೌರವ ಕೊಡುವುದಿಲ್ಲ. ಬೋಲೋ ಭಾರತ್ ಮಾತಾ ಕಿ ಜೈ ಹೇಳುವಂತ ಮುಸಲ್ಮಾನರಿಗೆ ನಾವು ಯಾವತ್ತೂ ಅವರಿಗೆ ಸಪೋರ್ಟ್ ಮಾಡ್ತೀವಿ, ಅವರನ್ನು ನಾವು ಯಾವತ್ತೂ ಗೌರವ ಕೊಡ್ತೀವಿ. ಇದು ನಮ್ಮ ಚಿಂತನೆ. ಈ ದೇಶದಲ್ಲಿ ಏಕ ನಾಗರಿಕತೆ ಬರಬೇಕು ಅಂತ ಹೇಳೋದು, ಅದಕ್ಕೋಸ್ಕರ ನಾವು ಹೇಳೋದು. ಇವತ್ತು ನಿಮ್ಮಂತ ಹೇಳೋದು, ಪೆಟ್ರೋಲ್ ಬೆಲೆ ದಾರಿ ಮಾಡಿದ್ರಲ್ಲ ನೀವು, ಇದೇ ಸಿದ್ದರಾಮಯ್ಯನವರು 4 ವರ್ಷಗಳ ಹಿಂದೆ ಬಿಜೆಪಿ ಅಧಿಕಾರ ಇದ್ದಾಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಕೇಂದ್ರ ಸರ್ಕಾರ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿತು ಅಂತ ಹೇಳಿಕೊಂಡು ಬೈಕಿನ ಬೈಕಿನ ಶವಯಾತ್ರೆ ಮಾಡಿದ್ರಿ. ಇದು ಬೈಕ್ ಅಲ್ಲ, ಇದು ಬಿಜೆಪಿಯ ಶವಯಾತ್ರೆ ಅಂತ ಹೇಳಿಕೊಂಡು ಹೋದ್ರಲ್ಲ. ಇವತ್ತು ನೀವು ಬೆಲೆ ಏರಿಕೆ ಮಾಡಿ ಪೆಟ್ರೋಲಿಗೆ 3 ರೂಪಾಯಿ, ಡೀಸೆಲ್ಗೆ 3.5 ರೂಪಾಯಿ ಮಾಡಿ ನೀವು ಇವತ್ತು ಹೋದ್ರಲ್ಲ. ಈಗ ಯಾರ ಶವವನ್ನ ನಾವು ಯಾತ್ರೆ ಮಾಡಬೇಕು? ಕಾಂಗ್ರೆಸ್ ಶವಯಾತ್ರೆ ಮಾಡಬೇಕು? ಯಾರು ಶವಯಾತ್ರೆ ಮಾಡಬೇಕು? ಇದಕ್ಕೆ ಉತ್ತರಿಸಬೇಕು ಸಿದ್ದರಾಮಯ್ಯನವರೇ. ಇವತ್ತು ಬಸ್ಸು 20% ಬಸ್ಸಿನ ಟಿಕೆಟ್ ಬೆಲೆ ಹೆಚ್ಚು ಮಾಡ್ತೀವಿ ಅಂತ ನೀವು ಹೇಳ್ತಾ ಇದ್ರಿ. ನೋಡಿ, ಯೋಚನೆ ಮಾಡಿ. ಈ ಬಸ್ನಲ್ಲಿ ಹೆಂಗಸರಿಗೆಲ್ಲ ಫ್ರೀ, ಎಲ್ಲ ಫ್ರೀ.
KSRTC ಬಸ್ಸಿಗೆ ದುಡ್ಡಿಲ್ಲ, ಟೈರ್ ಆಗಿ ಮೊನ್ನೆ ಒಬ್ಬ ಡ್ರೈವರ್ ಕೊಡೆ ಇಟ್ಕೊಂಡು ಡ್ರೈವ್ ಮಾಡ್ತಾ ಹೋಗ್ತದೆ ಬಸ್ನಲ್ಲಿ. ಡ್ರೈವರ್ ಕೇಳಿದ್ರೆ ನಮ್ಮ ಸೋರ್ತದೆ, ಇಲ್ಲ ಹಣ ಇಲ್ಲ, ನಮ್ಗೆ ಸಂಬಳ ಇಲ್ಲ, ಕಂಡಕ್ಟರ್ಗೆ ಸಂಬಳ ಕೇಳಿ ನೀವು. ಇವತ್ತು KSRTC ಡ್ರೈವರ್ಗಳಿಗೆ ಸಂಬಳ ಇಲ್ಲ, ಕಂಡಕ್ಟರ್ಗೆ ಸಂಬಳ ಇಲ್ಲ, ಅಂಗನವಾಡಿಯವರಿಗೆ ಸಂಬಳ ಇಲ್ಲ, ಟೀಚರ್ಸ್ಗಳಿಗೆ ಸಂಬಳ ಇಲ್ಲ, ಉಪನ್ಯಾಸಕರಿಗೆ ಸಂಬಳ ಇಲ್ಲ, ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಇಲ್ಲ. ಇವತ್ತು ಎಲ್ಲಿ ಹೋಯ್ತು ದುಡ್ಡು? ಇವತ್ತು ಹೇಳ್ತಾರೆ ಫ್ರೀ ಗಿಫ್ಟ್ ಇದೆಯಲ್ಲ ಇದನ್ನು ಕೊಡಬೇಕಾದ. ಯಾರು ಹೇಳಿದ್ರು? MB ಪಾಟೀಲ್ ಹೇಳ್ತಾ ಇದ್ದಾರೆ, ಇವರದೇ ಸಚಿವ ಹೇಳ್ತಾ ಇದ್ದಾರೆ, ಇವತ್ತು ನಮಗೆ ಫ್ರೀ ಗಿಫ್ಟ್ ಕೊಡ್ಬೇಕು ಅಂತ ಆದ್ರೆ ದುಡ್ಡಿಲ್ಲ, ಅದಕ್ಕೋಸ್ಕರ ನಾವು ಬೆಲೆ ಏರಿಕೆ ಮಾಡಿದೆ ಅಂತ ಹೇಳಿದ್ರೆ ಇವರು ಹೇಳ್ತಾರೆ ಸಮರ್ಥನೆ ಮಾಡ್ತಾ ಇದ್ದಾರೆ. ಇದನ್ನು ಎಂತ ದುರಂತ ನೋಡಿ, ಎಂತ ದುರಂತ ಇದು. ಬಡವರ ದುಡ್ಡನ್ನ ಲೂಟಿ ಮಾಡಿದಂತಹ ಇವರಿಗೆ 2,000, ಇವತ್ತು ಮೊನ್ನೆ ಚುನಾವಣೆ ಬಂದಾಗ ಮಾತ್ರ ಹಾಕಿದ್ರೆ 2,000, ಇನ್ನು ನಿಮಗೆ 2,000 ಬರೋದಿಲ್ಲ. ಹೆಂಗಸರಿಗೆ ನೆನಪಿಟ್ಕೊಳ್ಳಿ, ಇನ್ನವರ ದುಡ್ಡು ಹಾಕೋದಿಲ್ಲ. ಇನ್ನು ನಿಮ್ಮಿಂದ ಕೊಳ್ಳೋದು ₹4.25 ಅಂತ ಯೂನಿಟ್ಗಿದ್ದ ಕರೆಂಟು ಇವತ್ತು ₹7.30 ಹಾಕಿದಾರಲ್ಲ. ₹500 ಬರ್ತಿದ್ದಂತ ಕರೆಂಟ್ ಬಿಲ್ಲು 1,500 ಬರ್ತಾ ಇದಲ್ಲ. ಇದಕ್ಕೆ ಯಾರು ಹೊಣೆ? ಇಂಥ ಸರ್ಕಾರ ಬೇಕಾ ನಮಗೆ? ಇಂಥ ಸರ್ಕಾರ ಬೇಕಾ? ಇಂಥ ಸರ್ಕಾರ ಬೇಕಾ? ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಇವರ ಫ್ರೀ ಗಿಫ್ಟ್ ಇಂದ ಬಹುದೊಡ್ಡ ಕಥೆ ಇದೆ, ನಿಮ್ಗೆ ಗೊತ್ತಿರಬಹುದು. ನಿಮ್ಗೊಂದು ಹೇಳ್ತೀನಿ, ಒಬ್ಬ ಕಳ್ಳ ಒಂದು ಮನೆಗೆ ಕದೀಲಿಕ್ಕೆ ಹೋದಂತೆ. ಕದೀಲಿಕ್ಕೆ ಹೋದಾಗ ಮೆಲ್ಲ ಗೋಡೆ ಹತ್ತಿರುವಾಗ ಕಂಪೌಂಡ್ ಗೋಡೆ ಹತ್ತುವಾಗ ನಾಯಿ ಇತ್ತು. ಇದು ಪರಿಸ್ಥಿತಿ ಕಂಗಲಾಗ್ಬೋದು. ನಾಯಿನ್ನು ನೋಡಿದ, ನಾಯಿ ಮಾತಾಡ್ಲಿಲ್ಲ, ಬೊಗಳಿಲ್ಲ, ಮೆಲ್ಲ ಕೆಳಗಿಳಿದ, ಆಗ್ಲೂ ನಾಯಿ ಬೊಗಳಿಲ್ಲ. ಮೆಲ್ಲ 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 ಮನೆಯ ಬಾಗಿಲ ಹತ್ತಿರಕ್ಕೆ ಹೋದ. ಅವನಿಗೊಂದು ತಲೆಗಾಯ್ತು, ಇತ್ಯಾನು ಉಲೈ ಪೋಣಗ ಉಲ್ಲೊಲ್ ನಾಯಿ ಗೊಬ್ಬೆ ಕಂಡ, ಇಲ್ಲದಕ್ಕೂ ಲಕ್ಕಿಂಡ ಹೆಂಗ್ ಕಂಡ್ಯಾರ. ಅವನು ಏನ್ ಮಾಡಿದ, ಕಿಸೆಯಿಂದ 2 ಬಿಸ್ಕಿಟ್ ಅದಕ್ಕೆ ಹಾಕಿದ. ಬಿಸ್ಕಿಟ್ ಹಾಕಿದ್ದು ನಾಯಿ ಬಹು ಅಂತ ಜೋರ್ ಬಹು ಶುರು ಆಯ್ತು. ಎಲ್ಲ ಹಾಕಿದ್ದೆ ತಪ್ಪಾಯ್ತಲ್ಲ, ಯಾಕೆ ಅಂತ ಕೇಳ್ದ. ನಾಯಿ ಹತ್ರ ಕೇಳ್ದ, ಮರ ನಾನು ಮೇಲೆ ಬಂದಾಗಲೂ ಬೊಗಳಿಲ್ಲ, ಕೆಳಗಿಳಿದಾಗಲೂ ಬೊಗಳಿಲ್ಲ, ಮನೆಯ ಬಾಗಿಲ ಹತ್ರ ಬೊಗಳಿಲ್ಲ, ಈಗ ಯಾಕೆ ಬೊಗಳಿದೆ ಅಂತ. ನಾಯಿ ಹೇಳಿತು, ನೋಡು ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ, ನನಗೂ ನಿಮ್ಗೆ ಯಾವ ಸಂಬಂಧ ಇಲ್ಲ. ಆದ್ರೆ ಯಾವಾಗ ಬಿಸ್ಕಿಟ್ಟು ಧರ್ಮಾರ್ಥವಾಗಿ ನನಗೆ ಹಾಕಿದಾಗ ನನಗೆ ಗೊತ್ತಾಯ್ತು ನೀನು ಯಾವ ಕಿತಾಪತಿ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದು ಇಲ್ಲ. ಅದಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯ ಕೊಟ್ಟದ್ದು ₹2,000 ಬಸ್ಸಿಗೆ ಫ್ರೀ, ಕರೆಂಟ್ ಫ್ರೀ. ಅದು ಇಷ್ಟು ಕೊಟ್ಟದ್ದು ಅದಕ್ಕಲ್ಲ, ನಿಮ್ಮ ಓಟು ತಗೊಂಡು ನಿಮ್ಮನ್ನು ಮಂಗೆ ಮಾಡಿ, ನಿಮ್ಮನ್ನು ಮರಳು ಮಾಡಿ, ನಿಮ್ಮ ಮುಖಾಂತರ ದುಡ್ಡು ಮಾಡಲಿಕ್ಕೆ ಹೊರಟಂತ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿಗೆ ಮುಟ್ಟಿಸಿ. ಅದಕ್ಕೆಲ್ಲ ನೋಡಿ ₹187 ಕೋಟಿ ನಮ್ದು ವಾಲ್ಮೀಕಿ ನಿಗಮದಿಂದ. ಯಾರ್ದು ಹಣ? SC ST ಅವರ ಹಣ, ಅದು ಬಡವರ ಹಣ. ಅದು ಅದನ್ನು 187 ಕೋಟಿ ಹಣ ಲಪಡಾಯಿ ಮಾಡಿದ್ರಲ್ಲ. ರಾಜೀನಾಮೆ ಯಾರು ಕೊಡಬೇಕು? ಹರೀಶ್ ಪೂಂಜರ್ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜರ್ ರಾಜೀನಾಮೆ ಕೊಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಕೇಳುವಂತ ಧೈರ್ಯ ಇದೆಯಾ? ದಮ್ಮಿದ್ರೆ ಹೇಳಿ. ದಮ್ಮು, ಮಾನ, ಮರ್ಯಾದೆ, ನಾಚಿಕೆ, ಮುಖದಲ್ಲಿ ಏನಾದ್ರೂ ಒಂದು ಒಳ್ಳೆ ಚರ್ಮ ಇದ್ರೆ ಸಿದ್ದರಾಮಯ್ಯ ಕೊಡಬೇಕು ರಾಜೀನಾಮೆ. ಅರ್ಥ ಮಾಡಿಕೊಂಡು ನಾವು ಮಾಡಬೇಕು. ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಈ ಕರ್ನಾಟಕದ 106 ಕೋಟಿ ಕನ್ನಡಿಗರನ್ನ ಬದುಕಿಸಬೇಕು, ಅವರನ್ನ ಈ ರಾಜ್ಯದ ಒಬ್ಬ ಒಳ್ಳೆಯ ನಾಗರಿಕರನ್ನಾಗಿ ಮಾಡಬೇಕು ಅಂತ ಆ ತೀರ್ಮಾನದಲ್ಲಿ ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದೆ. ಬಂಧುಗಳೇ, ಯೋಚನೆ ಮಾಡಿ. ಇದು ಇವತ್ತು ಇಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಅಭಿವೃದ್ಧಿ ಕಳೆದ 5 ವರ್ಷದಲ್ಲಿ ನಿಮ್ಮ ಶಾಸಕರು ಹರೀಶ್ ಪೂಂಜರ್ ಅವರು 3,500 ಕೋಟಿ ರೂಪಾಯಿ ತಂದ್ರಲ್ಲ ಈ ಬೆಳ್ತಂಗಡಿ ಕ್ಷೇತ್ರಕ್ಕೆ. ಎಷ್ಟೋ ಮಾರ್ಗಗಳು ಕಾಂಕ್ರೀಟ್ ಕಂಡವು, ಎಷ್ಟೋ ಮಾರ್ಗಗಳು ಡಾಮರ್ ಕಂಡವು, ಅಣೆಕಟ್ಟುಗಳಾದವು, ಕಿಂಡಿ ಅಣೆಕಟ್ಟುಗಳಾದವು, ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇವತ್ತು 1 ವರ್ಷ ಆಗ್ಲಿಕ್ಕೆ ಬಂತು. ಈ ನಮ್ಮ ಹರೀಶ್ ಪೂಂಜರಿಗೆ ₹1 ಕೋಟಿ ಬಿಡಿ, ₹1 ಅಭಿವೃದ್ಧಿಗೆ ತರಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಏನು ಕಾರಣ? ಬಿಟ್ಟಿ ಭಾಗ್ಯ. ಇನ್ನು ಬಿಟ್ಟಿ ಭಾಗ್ಯ ಅಲ್ಲ, ಇನ್ನು ನಮ್ಮನ್ನು ತಟ್ಟಿ ಭಾಗ್ಯ ಮಾಡ್ತಾರೆ ಇವರು. ನೆನ್ಪಿಟ್ಟುಕೊಳ್ಳಿ, ನಾವು ತಟ್ಟಿಯನ್ನು ಬಡಿಬೇಕಷ್ಟೇ, ಬೇರೆ ಏನು ಆಗುತ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲಿದ್ದಂತೆ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ವಿನಂತಿ ಮಾಡ್ತಾ ಇದ್ದೇನೆ. ಈ ಹೋರಾಟಕ್ಕೆ ಇದೊಂದು ಟ್ರೇಲರ್. ಇವತ್ತಿನ ನಮ್ಮ ಈ ಪ್ರತಿಭಟನೆ ಈ ಜಿಲ್ಲೆಯ ಟ್ರೇಲರ್. ಮುಂದೆ ಸಿನಿಮಾ ತುಂಬಾ ಬಾಕಿ ಇದೆ, ಅದನ್ನು ನಾವು ಮುಂದುವರಿಸ್ತೇವೆ ಅಂತ ಹೇಳಿಕೊಂಡು ಅವಕಾಶಕ್ಕೆ ಒಂದಿಷ್ಟು 2 ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ.